ಗಜಮುಖನೆ ಮೆರೆವಯೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ. ನಮಸ್ಕಾರ ಬಂಧುಗಳೇ. ಹಸ್ತಿನಾವತಿಯ ಪಟ್ಟವೇರಲು ಸತ್ಯವತಿ ಎಷ್ಟು ಕೇಳಿಕೊಂಡ್ರು ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ಮುರಿಯಲು ತಯಾರಾಗುವುದಿಲ್ಲ. ಅಂಬಿಕೆ, ಅಂಬಾಲಿಕೆ ಹಾಗೂ ಅವರ ದಾಸಿಗೆ ಸತ್ಯವತಿಯ ಮಗ ವೇದವ್ಯಾಸನಿಂದ 3 ಮಕ್ಕಳು ಜನಿಸ್ತಾರೆ. ಧೃತರಾಷ್ಟ್ರ, ಪಾಂಡು, ವಿದುರ. ಮತ್ತೊಂದು ಕಡೆ ಕುಂತಿ ಭೋಜನಿಂದ ಕೋಪಿತಗೊಂಡಂಥ ದುರ್ವಾಸ ಮುನಿಗಳ ಸೇವೆಯನ್ನು ಮಾಡುವುದರ ಮೂಲಕ ಕುಂತಿ ದುರ್ವಾಸ ಮುನಿಗಳಿಂದ 5 ವರವನ್ನು ಪಡಿತಾಳೆ. ಮಕ್ಕಳಾಟಿಕೆಯ ಸಮಯದಲ್ಲಿ ಏನನ್ನೂ ಅರಿಯದ ಕುಂತಿ ಆ ಮಂತ್ರಗಳನ್ನು ಪಠಿಸುವ ಮೂಲಕ ಸೂರ್ಯದೇವನನ್ನು ಬರಮಾಡಿಸಿಕೊಂಡು ಆ ಸೂರ್ಯದೇವನಿಂದ ಒಂದು ಮಗುವನ್ನು ಪಡೆಯುತ್ತಾಳೆ. ನಂತರ ಭಯದ ಮಧ್ಯೆ ಸಿಲುಕಿದ ಕುಂತಿ ಆ ಮಗುವನ್ನು ಗಂಗೆಯಲ್ಲಿ ಬಿಟ್ಟು ಬಿಡ್ತಾಳೆ. ಮುಂದೆ ಸೂತನೊಬ್ಬನಿಗೆ ಆ ಮಗು ಸಿಗ್ತದೆ. ಆ ಸೂತ ದಂಪತಿಗಳು ಆ ಮಗುವಿಗೆ ಕರ್ಣ ಎಂಬ ನಾಮಕರಣ ಮಾಡುವುದರ ಮೂಲಕ ನಾವು ನಮ್ಮ ಕತೆಗೆ ವಿರಾಮ ಹಾಕಿದ್ದೆವು. ಮುಂದೇನಾಯಿತು ಬನ್ನಿ ಕಥೆಯತ್ತ ಸಾಗೋಣ. ಧರ್ಮೋ ರಕ್ಷತಿ ರಕ್ಷಿತಃ. ವಂದನೆಗಳು. ದಾರುಣೀಪತಿ ಚಿತ್ತವಿಸು ಗಾಂಧಾರ ದೇಶದ ಸುಬಲ ರಾಜಕುಮಾರಿ ಕುಲವಧುವಾದಳ ಧೃತರಾಷ್ಟ್ರ ಭೂಪತಿಗೆ ನಾರಿಯರೊಳುತ್ತಮೆಯಲ ಗಾಂಧಾರಿ ಎನಿಸಿ ಪತಿವೃತ ವಿಸ್ತಾರ ಗುಣದಲ್ಲಿ ಮೆರೆದಳುವ ಬಲೆ ಸಮಸ್ತ ಜನ ಹೊಗಳೇ. ಆತ್ಮೀಯ ಸಹೃದಯ ಬಂಧುಗಳೇ, ಹಸ್ತಿನಾವತಿಯಲ್ಲಿ ಕ್ರೂಢನಾದಂತಹ ಧೃತರಾಷ್ಟ್ರ, ಪಾಂಡು ರೋಗಿಷ್ಠನಾದಂತಹ ಪಾಂಡು, ದಾಸಿಪುತ್ರನಾದಂತಹ ವಿದುರ ಬೆಳೆಯುತ್ತಾ ಇದ್ದರು. ಅವರಿಗೆ ಸಕಲ ವಿದ್ಯೆಯನ್ನು ಕೂಡ ಭೀಷ್ಮ ಕಲಿಸ್ತಾನೆ. ಶಸ್ತ್ರ ಮತ್ತು ಶಾಸ್ತ್ರ ಇದೆರಡರಲ್ಲಿಯೂ ಕೂಡ ಅವರು ಪರಿಣತರಾಗುತ್ತಾರೆ. ಬೆಳೆದು ನಿಲ್ತಾರೆ ಮಕ್ಕಳು. ಬೆಳೆದು ನಿಂತಹ ಮಕ್ಕಳಿಗೆ ಪ್ರಥಮತ ಹಿರಿಯವನಾದಂತಹ ಧೃತರಾಷ್ಟ್ರ, ಆ ಧೃತರಾಷ್ಟ್ರನಿಗೆ ಮದುವೆ ಬಗ್ಗೆ ಚಿಂತನೆಯನ್ನ ಮಾಡ್ತಾನೆ ಭೀಷ್ಮ. ಗಾಂಧಾರ ದೇಶದ ಅರಸ ಸುಬಲ ರಾಜಕುಮಾರಿಯಾದಂತಹ ಗಾಂಧಾರಿ ಧೃತರಾಷ್ಟ್ರನಿಗೆ ವಧುವಾಗ್ತಾಳೆ. ಪರಮ ಪತಿವ್ರತೆಯಾದಂತಹ ಆಕೆ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರನ ಮಡದಿಯಾಗುವುದರೊಂದಿಗೆ ಸಕಲ ಜನರ ಪ್ರೀತಿಗೆ ಪಾತ್ರರಾಗ್ತಾಳೆ. ಅವಳ ಗುಣವನ್ನ, ಅವಳ ಆದರ್ಶವನ್ನ, ಅವಳು ಪತಿಯ ಮೇಲೆ ಇಟ್ಟಂತಹ ಆ ಭಾವನೆಯನ್ನ, ಪತಿವ್ರತ ಧರ್ಮವನ್ನ ಕಂಡು ಊರಿನ ಜನರೆಲ್ಲ ಹೊಗಳಿ ಕೊಂಡಾಡುತ್ತಾರೆ. ಇದೇ ಸಂದರ್ಭದಲ್ಲಿ ಕುಂತಿ ಬೆಳೆದು ನಿಲ್ತಾಳೆ. ಭೀಷ್ಮ ಕುಂತಿ ಭೋಜನಲ್ಲಿಗೆ ತನ್ನ ದೂತರನ್ನ ಕಳುಹಿಸಿ, ತನ್ನ ಪುರೋಹಿತರನ್ನ ಕಳುಹಿಸಿ, ನಿನ್ನ ಮಗಳಾದಂತಹ ಕುಂತಿಯನ್ನ ಪಾಂಡುವಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಕೇಳಿಕೊಳ್ತಾನೆ. ಸಂತೋಷವಾಗಿ ಕುಂತಿ ಭೋಜ ಒಪ್ಪುತ್ತಾನೆ. ಪಾಂಡುವಿಗೂ ಕೂಡ ಮದುವೆಯಾಗುತ್ತದೆ ಕುಂತಿಯೊಂದಿಗೆ. ಅದರೊಂದಿಗೆ ಮಾದ್ರೇಶನಾದಂತಹ ಶಲ್ಯನ ತಂಗಿ ಮಾದ್ರಿಯನ್ನು ಕೂಡ ಪಾಂಡು ಮದುವೆಯಾಗುತ್ತಾನೆ. ಧೃತರಾಷ್ಟ್ರ ಕ್ರೂಢನಾದ ಕಾರಣ ಹಸ್ತಿನಾವತಿಯ ಪಟ್ಟ
ಅದು ಪಾಂಡುವಿಗೆ ದೊರಕುತ್ತದೆ. ಪಾಂಡು ಸಮಸ್ತ ಜನಗಳ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಳ್ತಾನೆ. ತನ್ನ ಜನಗಳಿಗೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳಿಲ್ಲದಂತೆ ರಾಜ್ಯಭಾರವನ್ನು ಮಾಡ್ತಾನೆ. ಧರ್ಮಿಷ್ಠ ಮಹಾಪರಾಕ್ರಮಿ ಯಾಗಿ ಜನರಿಂದ ಶಹಬಾಸ್ ಎನಿಸಿಕೊಳ್ತಾನೆ. ಅವನ ಕೀರ್ತಿಯನ್ನ ಕಂಡು, ಅವನ ಸಾಹಸವನ್ನ ಕಂಡು, ಅವನ ಯೋಗ್ಯತೆಯನ್ನ ಕಂಡು ಭೀಷ್ಮನಿಗೆ ಬಹಳಷ್ಟು ಆನಂದವಾಗುತ್ತದೆ. ಆ ಪಾಂಡುವಿನ ಯೋಗ್ಯತೆಗೆ ಪರಾಕ್ರಮಕ್ಕೆ ಎಣೆಯಾದಂತಹ ಅರಸರು ಹಿಂದೆ ಹಲವಾರು ಮಂದಿ ಆಗಿ ಹೋಗಿದ್ದಾರೆ. ಬಹುಶಃ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಬ್ಬನ ವಿಷಯವಾಗಿ ನಾನು ಸ್ವಲ್ಪ ನಿಮಗೆ ಹೇಳುವುದಕ್ಕೆ ಹೋಗುತ್ತೇನೆ. ನಿಷಧ ದೇಶದ ಅರಸ ನಳ ಚಕ್ರವರ್ತಿ ಶನಿಯ ಆಗಮನವಾಯಿತು ಅಂದಾದ್ರೆ ಎಂತಹ ವ್ಯಕ್ತಿಯೂ ಕೂಡ ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಂಡು ಯಾವ ಸ್ಥಿತಿಯನ್ನ ಪಡೆಯುತ್ತಾನೆ ಅನ್ನುವುದಕ್ಕೆ ನಳ ಉದಾಹರಣೆ. ಈಗಾಗಲೇ ನಾನು ಪಾಂಡುವಿನ ಬಗ್ಗೆ ಹೇಳಿದೆ. ಪಾಂಡುವಿಗಿಂತಲೂ ಅಥವಾ ಸರಿಮಿಗಿಲಾಗಿ ರಾಜ್ಯಭಾರವನ್ನ ಮಾಡುತ್ತಾ ಇದ್ದಂತಹ ನಳ, ಸಕಲರಿಂದಲೂ ಮೆಚ್ಚಿಸಿಕೊಂಡಂತಹ ರಾಜ ನಳ. ಅಂತಹ ರಾಜ ತನ್ನ ತಮ್ಮನೊಂದಿಗೆ ದ್ಯೂತವನ್ನಾಡಿದ ಪರಿಣಾಮವಾಗಿ ಸಕಲ ರಾಜ್ಯವನ್ನು ತಮ್ಮನಿಗೆ ಬಿಡಬೇಕಾಗಿ ಬಂತು. ಮಡದಿಯೊಂದಿಗೆ ಕಾನನವನ್ನ ಸೇರುವಂತಹ ಪರಿಸ್ಥಿತಿ ಅವನ ಪಾಲಿಗೆ ಒದಗಿ, ಕಾನನವನ್ನು ಸೇರಿದಂತಹ ನಳದಮಯಂತಿ ರಾತ್ರಿ ಹೊತ್ತು ಆ ಕಾಡಿನಲ್ಲಿಯೇ ಮಲಗಬೇಕಾದಂತಹ ಪ್ರಮೇಯ ಅವರ ಪಾಲಿಗೆ ಬಂತು. ಉಡುವುದಕ್ಕೆ ಇದ್ದಂತಹ ವಸ್ತ್ರವೂ ಕೂಡ ಅವರಿಂದ ಮಾಯವಾಗಿ ಹೋಯಿತು. ಚಿಂತಿತನಾದಂತಹ ನಳ ತನ್ನ ತೊಡೆಯ ಮೇಲೆ ಹೊರಗಿರುವಂತಹ ದಮಯಂತಿಯನ್ನೇ ಬಿಟ್ಟು ಮಾತ ತೆರಳುತ್ತಾನೆ. ದಮಯಂತಿ ಎದ್ದು ನೋಡಿದಾಗ ಯಾರೂ ಇಲ್ಲ. ಹಂಬಲಿಸ್ತಾಳೆ, ಗೋಗರಿತಾಳೆ. ಅಂತೂ ತನ್ನ ಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ಟಿತು, ಯಾಕೆ ತನ್ನನ್ನು ನಳ ತ್ಯಜಿಸಿ ಹೊರಟ ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ಕಾನನದಲ್ಲಿ ನಿಂತು ಪ್ರಯೋಜನ ಏನು ಎನ್ನುವುದರಿಂದ ಆಕೆ ತನ್ನ ಚಿಕ್ಕ ತಾಯಿಯ ಮನೆಯನ್ನ ಸೇರ್ತಾಳೆ. ಇತ್ತ ನಳ ಕಾನನದಲ್ಲಿ ಸಂಚರಿಸುತ್ತಾ ಮುಂದೆ ಹೋದಂತೆ ದೊಡ್ಡದಾದಂತಹ ಒಂದು ಬೆಂಕಿಯ ರಾಶಿ ಕಾಣಸಿಗುತ್ತದೆ. ಅದರ ನಡುವಿನಿಂದ ಒಂದು ಕ್ಷೀಣವಾದಂತಹ ಸ್ವರವನ್ನ ಕೇಳುತ್ತಾನೆ. ರಕ್ಷಿಸಿ, ನನ್ನನ್ನು ರಕ್ಷಿಸಿ ಅಂತ ಹೇಳಿಕೊಂಡ ನಳ ಹತ್ತಿರ ಹೋದಾಗ ಆ ಬೆಂಕಿಯ ಮಧ್ಯದಲ್ಲಿ ಸಿಳುಕಿ ಒದ್ದಾಡ್ತಾ ಇತ್ತು. ಓ ನಳ ಮಹಾರಾಜ, ನನ್ನನ್ನ ರಕ್ಷಣೆ ಮಾಡು ಅಂತ ಕೂಗಿಕೊಂಡಾಗ ನಳ ಆ ಹಾವನ್ನ ರಕ್ಷಿಸುವುದಕ್ಕೆ ಮುಂದಾದ. ಪರಿಣಾಮ ಏನಾಯ್ತು ಗೊತ್ತೇ? ಆ ಹಾವು ಕಾರ್ಕೋಟಕ. ಆ ಹಾವು ನಳನನ್ನ ಕಚ್ಚಿತು. ನಳನನ್ನು ಕಚ್ಚಿದ್ದೇ ತಡ ನಳನ ಆ ಸುಂದರವಾದಂತಹ ರೂಪು, ಯೌವನ ಅದೆಲ್ಲವೂ ಕಳಚಿ ಹೋಗಿ ಅವನ ದೇಹವೆಲ್ಲವೂ ವಿಕಾರ ರೂಪವನ್ನು ತಳೆಯಿತು. ಸುಂದರವಾಗಿ ಕವಿ ಹೇಳ್ತಾನೆ, ತುರಮಾಣಿಕವೆಂದು ಪಿಡಿದರೆ ಬುರಿ ಕೆಂಡವಿದಾಯ್ತು ಹರಹರ, ಕ್ರೂರ ಜಂತುಗಳೊಡನೆ ಸಕತನ ಫಲಿಸಿತೆನಗೆಂದ. ನಳ ಆ ರೀತಿಯಾಗಿ ದುಃಖಿತನಾಗುತ್ತಾನೆ. ಆಗ ಆ ಹಾವು ಮಾತಾಡುತ್ತದೆ, ಏಕೆ ನೃಪತಿ ವ್ರತಾಮನೋವ್ಯತೆ? ಅರಸ, ದುಃಖ ಪಡಬೇಡ. ನಾನು ಕಚ್ಚಿದ್ದು ನಿನ್ನ ಒಳ್ಳೆಯದಕ್ಕೆ. ಲೋಕವು ನಿನ್ನನ್ನು ಗುರುತು ಹಿಡಿಯಬಾರದು ಎನ್ನುವ ಕಾರಣಕ್ಕಾಗಿಯೇ ನಾನು ಕಚ್ಚಿದ್ದೇನೆ. ಇದರಿಂದ ನಿನಗೆ ಒಳ್ಳೆಯದಾಗುತ್ತದೆ, ಶುಭವಾಗುತ್ತದೆ ಅಂತ ಕಾರ್ಕೋಟಕ ಹೇಳಿದಾಗ ನಳ
ತನ್ನ ಪ್ರಾರಬ್ಧವನ್ನ ನೆನೆಸಿಕೊಂಡು ಮುಂದುವರಿತಾ ಹೋಗ್ತಾನೆ. ಮುಂದುವರಿದು ಹೋದಂತಹ ಆತ ಅಯೋಧ್ಯೆ ಅರಸನಾದಂತಹ ಋತುಪರ್ಣನ ಆಸ್ಥಾನಕ್ಕೆ ಹೋಗ್ತಾನೆ. ಆ ಋತುಪರ್ಣನ ಆಸ್ಥಾನದಲ್ಲಿ ಆತ ಕುದುರೆಗಳನ್ನು ನೋಡಿಕೊಳ್ಳುವಂತಹ ಉದ್ಯೋಗಕ್ಕೆ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ಒಂದಾವರ್ತಿ ಏನಾಯ್ತು ಅಂತ ಹೇಳಿದ್ರೆ, ದಮಯಂತಿಯ ಪುನರ್ಸ್ವಯಂವರ ಎನ್ನುವಂತಹ ವರ್ತಮಾನ ಪತ್ರಿಕೆ ಅದು ಋತುಪರ್ಣನಿಗೆ ತಲುಪುತ್ತದೆ. ನಾಳೆ ಮದುವೆ ಬೆಳಿಗ್ಗೆ, ಇವತ್ತು ಪತ್ರ ತಲುಪಿದೆ ಋತುಪರ್ಣನಿಗೆ. ನಳನನ್ನು ಚೆನ್ನಾಗಿ ಬಲ್ಲಂತಹ ಋತುಪರ್ಣ ದಮಯಂತಿಗೆ ಪುನರ್ಸ್ವಯಂವರ ಅಂತ ಹೇಳಿದಾಗ ಆತನಿಗೆ ಒಂದು ಕಡೆಯಲ್ಲಿ ಸಿಟ್ಟು ಬರ್ತದೆ, ಇನ್ನೊಂದು ಕಡೆಯಲ್ಲಿ ತಾನು ಏನೂ ಮಾಡುವುದಕ್ಕೆ ಅಸಾಧ್ಯವಾಗದೆ ಪರಿತಪಿಸಬೇಕಾದಂತಹ ಪರಿಸ್ಥಿತಿ ಆತನಿಗೆ ಬರ್ತದೆ. ಆತನ ಭವಣೆಯನ್ನ, ಆತನ ಸಂಕಷ್ಟವನ್ನ ಹತ್ತಿರದಲ್ಲೇ ಗುರುತಿಸಿಕೊಂಡ ಬಾಹುಕ ಹೇಳ್ತಾನೆ, ನಿನ್ನನ್ನು ನಾನು ಮುಟ್ಟಿಸ್ತೇನೆ, ಮುಟ್ಟಿಸಿದ್ರೆ ನೀನು ಮದುವೆಯನ್ನ ನಿಲ್ಲಿಸ್ತೀಯಾ? ನಗುತ್ತಾನೆ ಋತುಪರ್ಣ. 200 ಯೋಜನ ವಿಸ್ತಾರವಾದ ಆ ಪ್ರದೇಶಕ್ಕೆ ಮುಟ್ಟಬೇಕು ಅಂತ ಆದ್ರೆ ನಿಮಗೆ ಸಾಧ್ಯತೆ ಇದೆಯಾ? 20 ದಿವಸ ಬೇಕು, ಕನಿಷ್ಠ ಪಕ್ಷ 10 ದಿವಸ ಬೇಕು. ಯಾವ ಕುದುರೆಯಿಂದ ಯಾವ ರಥದಿಂದ ಅಲ್ಲಿ ಸಾಗುವುದಕ್ಕೆ ಸಾಧ್ಯತೆ ಇದೆ? ಆಗ ಬಾಹುಕ ಹೇಳ್ತಾನೆ, ಆ ಕೆಲಸ ನನಗೆ ಬಿಡಿ, ನಿಮ್ಮನ್ನು ನಾನು ಅಲ್ಲಿ ಮುಟ್ಟಿಸ್ತೇನೆ. ಋತುಪರ್ಣ ಒಪ್ಪಿಕೊಳ್ತಾನೆ. ರಥ ಸಜ್ಜಾಗುತ್ತದೆ. ರಥವನ್ನ ಏರಿದ್ರು ರಥ ಮುಂದುವರಿದು ಹೋಗುತ್ತದೆ. ದಾರಿಯಲ್ಲಿ ಒಂದು ಘಟನೆ ನಡೆದು ಹೋಗುತ್ತದೆ. ಋತುಪರ್ಣನ ಕೈಯಲ್ಲಿದ್ದಂತಹ ಕರವಸ್ತ್ರ ಬಿದ್ದು ಹೋಗುತ್ತದೆ. ಕೂಡಲೇ ಋತುಪರ್ಣ ಬಾಹುಕನಲ್ಲಿ ಹೇಳ್ತಾನೆ, ರಥವನ್ನ ನಿಲ್ಲಿಸು. ರಥ ನಿಲ್ಲಿಸ್ತಾನೆ. ಯಾಕೆ ರಥ ನಿಲ್ಲಿಸಿದ್ದು? ನನ್ನ ಕರವಸ್ತ್ರ ಬಿದ್ದು ಹೋಯಿತೋ, ಅದನ್ನ ನಾನು ಹೆಕ್ಕಿಕೊಳ್ಳುವುದಕ್ಕೆ ಬೇಕಾಗಿ. ಆಗ ನಗುತ್ತಾನೆ ಬಾಹುಕ, ಅರಸ, ನಿನ್ನ ಕರವಸ್ತ್ರ ಎಷ್ಟೋ ಯೋಜನ ಹಿಂದೆ ಬಿದ್ದು ಹೋಗಿದೆ, ಅದನ್ನು ಇನ್ನು ನಾವು ಪಡೆದುಕೊಳ್ಳುವ ಹಾಗಿಲ್ಲ. ಆವಾಗ ಋತುಪರ್ಣನಿಗೆ ಏನು ಸಂಶಯ ತಲೆಗಡೆರುತ್ತದೆ. ರಥವನ್ನ ನಿಲ್ಲಿಸು ಅಂತ ಹೇಳ್ತಾನೆ. ರಥವನ್ನ ಬಾಹುಕ ನಿಲ್ಲಿಸ್ತಾನೆ. ರಥವನ್ನು ಬಾಹುಕ ನಿಲ್ಲಿಸಿದ ನಂತರ ಋತುಪರ್ಣ ಕೇಳ್ತಾನೆ, ಯಾರು ನೀನು? ನಾನು ಬಾಹುಕ. ಅಲ್ಲ, ಯಾರು ನೀನು ಹೇಳು? ನಾನು ಬಾಹುಕ. ಹಠ ಹಿಡಿಯುತ್ತಾನೆ ಬಾಹುಕ. ಆದ್ರೆ ಋತುಪರ್ಣ ಸುಲಭದಲ್ಲಿ ಬಿಟ್ಟುಕೊಡುವವನಲ್ಲ. ನೀನು ಒಂದು ವೇಳೆ ಸತ್ಯವನ್ನು ಹೇಳುವುದಿಲ್ಲ ಅಂತಾದ್ರೆ, ಯಾಕೋ ನನ್ನ ಕೈಯಲ್ಲಿರುವಂತಹ ಖಡ್ಗದಿಂದ ನನ್ನ ಶಿರವನ್ನೇ ಕತ್ತರಿಸ್ತೇನೆ ಅಂತ ಹೇಳಿಕೊಂಡು ತನ್ನ ಶಿರವನ್ನು ಕತ್ತರಿಸುವ ಸಂದರ್ಭಕ್ಕೆ ಬಂದಾಗ ಬಾಹುಕ ಅವನ್ನ ತಡೀತಾನೆ. ತಡೆದಂತಹ ಬಾಹುಕ ತನ್ನ ನಿಜವೃತ್ತಾಂತವನ್ನು ಋತುಪರ್ಣನಿಗೆ ತಿಳಿಸುತ್ತಾನೆ. ಋತುಪರ್ಣನಿಗೆ ಬಹಳಷ್ಟು ಸಂತೋಷ ಆಗುತ್ತದೆ. ಶನಿಯ ಪ್ರಭಾವ ನಳನ ಮೇಲೆ ಯಾವ ರೀತಿಯಾಗಿ ಆಗಿದೆ ಅನ್ನುವಂತಹ ವಿಚಾರವನ್ನು ತಿಳಿದು ಶನಿಯಿಂದ ಮುಕ್ತಿಯಾಗುವಂತಹ ಮಂತ್ರವನ್ನ ಉಪದೇಶ ಮಾಡ್ತಾನೆ. ಒಮ್ಮೆಗೆ ನಳ ಅದರಿಂದ ಮುಕ್ತಿಯನ್ನು ಪಡೆದ್ರು. ಸ್ವಲ್ಪ ದಿನ ಇರಲಿ ಅಂತ ಹೇಳಿ ಪುನಃ ತನ್ನ ಹಿಂದಿನ ರೂಪವನ್ನೇ ಪಡೆಯುತ್ತಾನೆ. ಆ ರೀತಿಯಾಗಿ ಅವರು ಇಬ್ಬರೂ ಕೂಡ ದಮಯಂತಿಯ ಸ್ವಯಂವರಕ್ಕೆ ಮುಟ್ಟುತ್ತಾರೆ. ವಿದರ್ಭ ದೇಶವನ್ನು ತಲುಪಿ ಆಗಿದೆ ಋತುಪರ್ಣ ಮತ್ತು ಬಾಹುಕ. ಇವರನ್ನ ಗಮನಿಸ್ತಾ ಇದ್ದಾಳೆ ದೂರದಲ್ಲಿಯೇ ದಮಯಂತಿ. ಬಾಹುಕನಿಗೆ ಪ್ರತ್ಯೇಕವಾಗಿ ಉಳಿದುಕೊಳ್ಳುವಂತಹ ವ್ಯವಸ್ಥೆ, ಅವನೇ ಅಡಿಗೆ ಮಾಡಿಕೊಳ್ಬೇಕಾಗ್ತದೆ. ಆದ್ರೆ ಅಲ್ಲೊಂದು ವಿಶೇಷತೆ ನಡೆದು ಹೋಗುತ್ತದೆ. ಅವನಿಗೆ ನೀರೂ ಕೊಡ್ಲಿಲ್ಲ, ಬೆಂಕಿಯನ್ನು ಕೊಡ್ಲಿಲ್ಲ. ಆದ್ರೆ ದೂರದಿಂದ ನೋಡುತ್ತಾ ಇದ್ದಂತಹ ದಮಯಂತಿಗೆ
ಬಾಹುಕನಿರುವ ಮನೆಯಲ್ಲಿ ಹೊಗೆ ಕಾಣಿಸಿಕೊಳ್ತದೆ, ಅಡುಗೆ ಆಗುತ್ತಾ ಇದೆ. ನೀರಿಲ್ಲದೆ ಬೆಂಕಿಗೆ ಕೊಡದೆ ಅಡುಗೆಯನ್ನು ಮಾಡುವಂತಹ ಶಕ್ತಿ ಇರುವುದಿದ್ರೆ ಅದು ನಳನಿಗೆ ಮಾತ್ರ ಎನ್ನುವಂಥದ್ದನ್ನು ತಿಳಿದಂತಹ ದಮಯಂತಿ ನೇರವಾಗಿ ಬಾಹುಕನಲ್ಲಿಗೆ ಬರ್ತಾಳೆ. ಬಾಹುಕನಲ್ಲಿಗೆ ಬಂದು ಯಾರು ನೀನು ಅಂತ ಹೇಳಿ ಅವರೊಳಗೆ ಪರಸ್ಪರ ಸಂಭಾಷಣೆ ಏರ್ಪಡ್ತದೆ. ಅದು ಕೊನೆಗೆ ಬಾಹುಕನೇ ತನ್ನ ಗಂಡ ನಳನೆಂದು ಅರಿತು ದಮಯಂತಿಗೆ ಬಹಳಷ್ಟು ಆನಂದ ಆಗುತ್ತದೆ, ಎಲ್ಲರಿಗೂ ಸಂತೋಷವಾಗುತ್ತದೆ. ಈ ದಮಯಂತಿಯ ಪುನರ್ ಸ್ವಯಂವರ ಅನ್ನುವುದನ್ನ ಏರ್ಪಡಿಸುವ ಉದ್ದೇಶದ ಹಿಂದೆ ಇದ್ದ ಸತ್ಯವೇ ನಳನನ್ನ ಭರಿಸುವಂತದ್ದು. ಆ ರೀತಿಯಾಗಿ ನಳ ಮತ್ತು ದಮಯಂತಿ ಪುನಃ ಹತ್ತಿರಕ್ಕೆ ಸೇರಿಕೊಂಡರು. ಕಳೆದು ಹೋದಂತಹ ತನ್ನ ರಾಜ್ಯವನ್ನು ಪುನಃ ನಳ ಗಳಿಸಿದ. ಬಹಳ ಬಹಳ ವಿಜೃಂಭಣೆಯಿಂದ ಆತನ ಪುನರ್ಪಟ್ಟಾಭಿಷೇಕವೂ ಕೂಡ ಆಯಿತು. ಆತನ ಪ್ರಜೆಗಳೆಲ್ಲರೂ ಸಂತೋಷದಿಂದ ಅರಸನನ್ನ ಹಾಡಿ ಹೊಗಳಿದ್ರು. ಆ ರೀತಿಯಾಗಿ ನಳ ಚಕ್ರವರ್ತಿಯ ಕತೆ ನಮ್ಮ ಪುರಾಣದಲ್ಲಿ ಯಾವತ್ತೂ ಕೂಡ ಜ್ಞಾಪಿಸಿಕೊಡಬೇಕಾದಂತಹ ವಿಚಾರ. ಯಾಕೆ ನಾನು ಇದನ್ನು ಮತ್ತು ಹೇಳ್ತೇನೆ ಅಂತ ಹೇಳಿದ್ರೆ, ಎಂತಹ ವೀರ ಧೀರ ವ್ಯಕ್ತಿತ್ವವಾದರೂ, ಚಕ್ರವರ್ತಿಯಾದರೂ ಶನಿ ಪ್ರಭಾವಕ್ಕೆ ಒಳಗಾದರೆ ಅವನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇಳಿಯುತ್ತದೆ ಎನ್ನುವುದನ್ನ ನೀವು ಗಮನಿಸಬಹುದು. ನಳನಂತಹ ಪರಿಸ್ಥಿತಿ ಪಾಂಡು ಚಕ್ರವರ್ತಿಗೆ ಬರುವುದಿಲ್ಲದಿದ್ರೂ ನಳ ಚಕ್ರವರ್ತಿಯಂತೆ ಮಹತ್ತಾದಂತಹ ಯೋಗ್ಯತೆಯುಳ್ಳವನಾಗುತ್ತಾನೆ ಪಾಂಡು ಚಕ್ರವರ್ತಿ. ಹಸ್ತಿನಾವತಿಯ ಆ ರಾಜ್ಯ ಸಿಂಹಾಸನದಲ್ಲಿ ವಿಜೃಂಭಿಸ್ತಾ ಇರುವಂತಹ ಪಾಂಡು ತನ್ನ ರಾಜ್ಯವನ್ನ ವಿಸ್ತಾರಗೊಳಿಸುವುದರೊಂದಿಗೆ ತನ್ನ ಪ್ರಜೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರೀತಿ ಪಾತ್ರನಾಗುತ್ತಾನೆ. ಆ ರೀತಿಯಾಗಿ ರಾಜ್ಯಭಾರವನ್ನ ಮಾಡುತ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಂ ಧ್ರುವ ನೀತಿರ್ಮತಿರ್